ಈಗ ನಾವೆಲ್ಲರೂ ಕೂಡ ಟೆಕ್ನಾಲಜಿ ಯುಗದಲ್ಲಿದ್ದೇವೆ, ಅಂದರೆ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ. ಎಲ್ಲವೂ ಕೂಡ ತಾಂತ್ರಿಕವಾಗಿದೆ. ಮನುಷ್ಯನ ಬಹಳಷ್ಟು ಕೆಲಸಗಳನ್ನು ಈ ಒಂದು ಟೆಕ್ನಾಲಜಿ ಅನ್ನುವಂಥದ್ದು ಬಹಳಷ್ಟು ಸುಲಭಗೊಳಿಸಿದೆ ಅನ್ನುವಂಥದ್ದು. ಅದರಲ್ಲಿ ಇತ್ತೀಚಿನ ಹೊಸ ವಿಚಾರ ಯಾವುದು ಅಂತ ಹೇಳಿದರೆ ಅದು ಆಟೋಮೇಷನ್ ಅನ್ನುವಂಥದ್ದು. ಅಂದರೆ ನಾವು ನೋಡಿರ್ತೇವೆ, ಮನೆಯಲ್ಲಿ ಸೋಫಾದಲ್ಲಿ ಕುಳಿತುಕೊಂಡು ಒಂದು ಎ ಸಿಯನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಅಥವಾ ಲೈಟ್ಸನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಮನೆಯ ಕರ್ಟನ್ಸನ್ನು ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಎಲ್ಲವೂ ಕೂಡ ಇದು ಏನು ಅಂತ ನಾವು ಅಚ್ಚರಿ ಪಡ್ತಾ ಇದ್ವಿ. ಈ ಒಂದು ತಂತ್ರಜ್ಞಾನವನ್ನು ಆಟೋಮೇಷನ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದರೆ ಇದು ನಮ್ಮ ಪುತ್ತೂರಿಗೂ ಕೂಡ ಈಗ ಕಾಲಿಟ್ಟಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಬಹಳಷ್ಟು ಖುಷಿ ಪಡಬೇಕಾದಂತಹ ಸಂಗತಿ. ಎಲ್ಲಿ ಅಂತ ಹೇಳಿದರೆ, ಈಗಾಗಲೇ ಈ ಒಂದು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಒಂದು ಮಾರಾಟ ಮತ್ತು ಅದರ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ ಗುಣಮಟ್ಟದ ಸೇವೆಯನ್ನು ಕೊಡ್ತಾ ಇರುವಂತಹ ಸಂಸ್ಥೆ ಜೊತೆಗೆ ಈ CCTVಯನ್ನು ಪ್ರಪ್ರಥಮ ಬಾರಿಗೆ ಪುತ್ತೂರಿಗೆ ಪರಿಚಯಿಸಿದಂತಹ ಸಂಸ್ಥೆ ಯಾವುದು ಅಂತ ಹೇಳಿದರೆ ಅದು ಶೆಟ್ ಎಲೆಕ್ಟ್ರಾನಿಕ್ಸ್. ಪುತ್ತೂರು ಮಾತ್ರ ಅಲ್ಲ, ಅಕ್ಕಪಕ್ಕದ ನಗರಗಳ ಜನರ ಒಂದು ಮನಮೆಚ್ಚಿನ ಸಂಸ್ಥೆಯಾಗಿರುವಂತಹ ಶೆಟ್ ಎಲೆಕ್ಟ್ರಾನಿಕ್ಸ್ ಈ ಒಂದು ಆಟೋಮೇಷನ್ ಟೆಕ್ನಾಲಜಿಯನ್ನು ಕೂಡ ಈ ಭಾಗಕ್ಕೆ ಪ್ರಪ್ರಥಮವಾಗಿ ಪರಿಚಯಿಸಿದಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಹಾಗಿದ್ರೆ ಏನಿದು ಆಟೋಮೇಷನ್ ಟೆಕ್ನಾಲಜಿ, ಏನೆಲ್ಲ ಪ್ರಾಡಕ್ಟ್ ಇದೆ, ಇದರಿಂದ ಹೇಗೆ ನಾವು ನಮ್ಮ ದಿನನಿತ್ಯದ ಜೀವನವನ್ನು ಆರಾಮಗೊಳಿಸಬಹುದು, ಹೇಗೆ ಇನ್ನಷ್ಟು ಕಂಫರ್ಟ್ಫುಲ್ ಆಗಿ ಇರಬಹುದು, ಎಲ್ಲವನ್ನು ಕೂಡ ತಿಳಿಯೋಣ. ಸೊ ಈ ನಿಟ್ಟಿನಲ್ಲಿ ನಮಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಶೆಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾಗಿರುವಂತಹ ರೂಪೇಶ್ ಶೇಟ್ ಅವರಿದ್ದಾರೆ. ಅವರಿಂದಲೇ ಕೇಳಿ ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಆಟೋಮೇಷನ್ ಟೆಕ್ನಾಲಜಿಯನ್ನು ಪುತ್ತೂರಿಗೆ ಪರಿಚಯಿಸ್ತಾ ಇರೋದಕ್ಕಾಗಿ. ಏನಿದು ಅಂತ ಕಾನ್ಸೆಪ್ಟು? ಆಟೋಮೇಷನ್ ಅಂತ ಹೇಳಿದರೆ ಅಂದರೆ ಈ ಫಾರಿನ್ ಕಂಟ್ರೀಸಲ್ಲಿ ಮೊದಲೇ ಬಂದಿದೆ, ಒಂದು 5-6 ಇಯರ್ಸಿಂದ ಇದೆ. ಈಗ ಸ್ವಲ್ಪ ನಮ್ಮ ಈಚೆ ಸೈಡಲ್ಲಿ ಸಹ ಇಂಡಿಯಾದಲ್ಲಿ ಸಹ ಈಗ ಅಂದರೆ ಮೆಟ್ರೋ ಸಿಟೀಸಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಮೂವ್ ಆಗ್ತಾ ಇದೆ. ಅಂದರೆ ಇದು ಆಟೋಮೇಷನ್ ಅಂತ ಹೇಳಿದರೆ ಇದು ಮೇನ್ ಏನಂತ ಹೇಳಿದರೆ ನಿಮಗೆ ಈ ಮಿಷನರೀಸ್ ಇರ್ಬೋದು, ಯಾವುದೇ ಎಲೆಕ್ಟ್ರಿಕಲ್ ಡಿವೈಸ್ ಇರ್ಬೋದು, ಅದು ಲೈಟ್ ಇರ್ಬೋದು ಅಥವಾ ಪಂಪ್ ಇರ್ಬೋದು, ಯಾವುದೇ ಐಟಮ್ಸ್ ಇರಲಿ, ಇದನ್ನು ನಿಮಗೆ ಈ ಮನುಷ್ಯರ ನಿಮ್ಮ ಜಾಸ್ತಿ ಇನ್ವಾಲ್ವ್ಮೆಂಟ್ ಇಲ್ಲದೆ ನಿಮ್ಮ ಈ ಟೆಕ್ನಾಲಜಿಯಲ್ಲಿ ಅಂದರೆ ಈ ಮೇನ್ ಈ ಇಂಟರ್ನೆಟ್ ಇದನ್ನು ಯೂಸ್ ಮಾಡಿ ನಿಮಗೆ ಅದನ್ನು ಆಟೋಮೆಟಿಕ್ಕಾಗಿ ಆಫ್ ಮಾಡೋದು, ನಿಮ್ಗೆ ಅಲ್ಲಿ ಲೇಬರನ್ನೆಲ್ಲ ಯೂಸ್ ಮಾಡದೆ ನಿಮಗೆ ವರ್ಕ್ ಆಗುವಂಥ ಒಂದು ಸಾಧನೆ ಇದು ಡಿವೈಸ್. ಇದು ಏನಂತ ಹೇಳಿದರೆ ನಿಮಗೆ ಯಾವುದೇ ಡಿವೈಸಿಗೆ ಕನೆಕ್ಟ್ ಮಾಡ್ಬೋದು, ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕಲ್ಲಿ. ಒಂದು ಸಣ್ಣ ಡಿವೈಸ್, ಒಂದು ಸಣ್ಣ ಪ್ಲಗ್ಗಿನಿಂದ ಹಿಡಿದದು ದೊಡ್ಡದು ಪಂಪಿನ ತನಕ ಸಹ ಎಲ್ಲದಕ್ಕೂ ಕನೆಕ್ಷನ್ ಮಾಡ್ಬೋದು. ಅಂದರೆ ಹೇಗೆ ವರ್ಕ್ ಆಗುತ್ತೆ ಅದು ಅಂತಂದರೆ ಏನೆಲ್ಲ ಬೇಕಾಗುತ್ತೆ ಇದಕ್ಕೆ ಅಂತ ಬರೋದಿಲ್ಲ ಸರ್. ಇದೇನಂತ ಹೇಳಿದರೆ ಈ ಒಂದು ಸಣ್ಣ ಡಿವೈಸ್ ಬರ್ತದೆ. ಈಗ ಆಟೋಮೇಷನ್ ಅಂತ ಹೇಳಿದರೆ ಏನು ತಿಳ್ಕೊಳ್ಬೇಕಂತಿಲ್ಲ, ಇದು ಎಂಟೈರ್ ವೈರಿಂಗ್ ಚೇಂಜ್ ಮಾಡಬೇಕು, ನಂದು ಮನೆಗೆ ನಾನು ಮೊದಲೇ ಆಪ್ಷನ್ ಇಡಬೇಕಿತ್ತು, ಈಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ, ಹಾಗೇನಿಲ್ಲ. ಇದು ಈಗ ಏನು ಇದೆ ನಿಮ್ಮದು ವೈರಿಂಗ್ ಅದರಲ್ಲೇ ವರ್ಕ್ ಆಗುವಂಥದ್ದು. ಮತ್ತು ಇದರಲ್ಲಿ ಯಾವುದು ವೈರಿಂಗನ್ನು ಚೇಂಜ್ ಮಾಡಲಿಕ್ಕಿಲ್ಲ. ಯಾವುದು ನಿಮಗೊಂದು ಈಗ ಸಪೋಸ್ ಈಗ ನಿಮ್ಮ ಹಾಲ್ನಲ್ಲಿ ಇಂಟೀರಿಯರ್ ಆಗಿದೆ, ಹಾಲ್ ತುಂಬ ಚೆಂದ ಉಂಟು, ಸೊ ಇದು ಆಟೋಮೇಷನ್ ಮಾಡಿಬಿಟ್ಟು ಒಂದು 4 ವೈರ್ ಕಾಣ್ತದೆ, ಅಲ್ಲೊಂದು ಏರಿಯಲ್ ಬರ್ತದೆ, ಹಾಗೆ ಏನು ಬರೋದಿಲ್ಲ. ಇದು ಸಣ್ಣ ಡಿವೈಸ್ ಅಂತ ಹೇಳಿದರೆ ತುಂಬ ಸಣ್ಣ ಡಿವೈಸ್, ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಸಣ್ಣ ಡಿವೈಸ್ ಅಂತ ಹೇಳಿದರೆ ಇಷ್ಟೇ ಸಣ್ಣ ಡಿವೈಸ್ ಬರುವಂಥದ್ದು. ಇಷ್ಟು ಸಣ್ಣ ಡಿವೈಸ್ ನಿಮಗೆ ಸ್ವಿಚ್ ಬೋರ್ಡ್ನ ಒಳಗಡೆನೇ ಕೊಡ್ತದೆ. ಇದು ನಿಮಗೆ ಕಾಣೋದಿಲ್ಲ. ಇದರಲ್ಲಿ ಬೇರೆ ಬೇರೆ ಥರ ಬರ್ತದೆ. 2 ಮಾಡ್ಯೂಲ್ ಇದು ಬರ್ತದೆ ಸ್ವಿಚ್, 4 ಇದು ಬರ್ತದೆ, 6 ಇದು ಬರ್ತದೆ. ಈಗ ಸಪೋಸ್ ಈಗ ನಿಮ್ಮದು ಸ್ವಿಚ್ ಬೋರ್ಡ್ ಇದೆ, ಸ್ವಿಚ್ ಬೋರ್ಡ್ನಲ್ಲಿ ನಿಮಗೆ ಒಂದು 4ಕ್ಕೆ ನಿಮಗೆ ಕಂಟ್ರೋಲ್ ಕೊಡಬೇಕು. ಅಂದರೆ 2 ಲೈಟಿಗೆ ಕೊಡಬೇಕು, ಒಂದು TV ಕೊಡಬೇಕು, ಒಂದು ಫ್ಯಾನಿಗೆ ಕೊಡಬೇಕು. ಆಗ ನೀವು 4 ವೇದು ಪೋರ್ಟ್ ಇದ್ದು ನಮ್ಮದು ಸ್ವಿಚ್ಚನ್ನು ಇದನ್ನು ಮಾಡ್ಯೂಲ್ ಹಾಕ್ಕೊಂಡ್ರೆ 4ಕ್ಕೆ ನಿಮಗೆ ನಾವು ಮೊಬೈಲ್ಗೆ ಆ್ಯಪ್ ಹಾಕ್ಕೊಡ್ತೇವೆ. ಸೊ ನೀವು ಆ್ಯಪ್ನಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಅದರ ಜೊತೆಗೆ ನೀವು ಎಣಿಸ್ಬೋದು, ಇದೆಲ್ಲ ಮೊಬೈಲಿಗೆಲ್ಲ ಬಂದುಬಿಟ್ರೆ ಈಗ ಪ್ರಾಯದವ್ರು ಇರ್ತಾರೆ ಮನೆಯಲ್ಲಿ, ಅವ್ರು ಹೇಗಪ್ಪ ಸ್ವಿಚ್ಚೆಲ್ಲ ಆಪ್ರೇಟ್ ಮಾಡ್ತಾರೆ ಅಂತ ಹೇಳಿ. ಹಾಗೇನಿಲ್ಲ, ನಿಮ್ಮ ನಾರ್ಮಲ್ ಸ್ವಿಚ್ದು ಹೇಗೆ ನಿಮ್ಮದು ಆಪ್ರೇಟಿಂಗ್ ಸಿಸ್ಟಮ್ ಇದೆ ಅದೂ ಇರ್ತದೆ, ಪ್ಯಾರಲಲ್ ಆಗಿ ಇದೂ ಇರ್ತದೆ. ಸೊ ಇದು ಮಾಡಿತು ಆಟೋಮೇಷನ್ ಮಾಡಿತು ಅಂತ ಹೇಳಿ ಇನ್ನು ಮ್ಯಾನ್ಯುವಲ್ ಇಲ್ಲ ಅಂತ ಏನಿಲ್ಲ. ಸೊ ಮ್ಯಾನ್ಯುವಲ್ ಸಿಸ್ಟಮ್ ಅದೇ ಥರ ಹೇಗೆ ಮೊದಲನಾಗೆ ರನ್ ಹಾಕ್ಕೊಂಡುಂಟು ಹಾಗೆ ಅದು ಆಪ್ರೇಟ್ ಆಗ್ತದೆ, ಇದು ಆಪ್ರೇಟ್ ಆಗ್ತದೆ. ಅಂದರೆ ಇದು ಈಸ್ ಮಾಡುತ್ತೆ. ಅಂದರೆ ಏನೋ ಮಧ್ಯರಾತ್ರಿ ನಮಗೇನು ಫ್ಯಾನ್ ಆನ್ ಮಾಡಬೇಕು, ಆಫ್ ಮಾಡಬೇಕು, ಅಥವಾ AC ಕಂಟ್ರೋಲ್ ಮಾಡಬೇಕು, ಕೂತಲ್ಲಿಂದಲೇ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು, ಆ ಥರ ಈಸ್ ಮಾಡೋದಕ್ಕೆ.
ಹೌದು, ಅಂದರೆ ಎ ಸಿದು ಈಗ ಟೈಮರನ್ನು ಹೇಳೋದಿಲ್ಲ, ಯಾಕಂದರೆ ಎ ಸಿಯಲ್ಲಿ ಟೈಮರ್ ಫೀಚರ್ಸ್ ಆಲ್ರೆಡಿ ಇದೆ. ಯಾವುದು ನಿಮ್ಗೆ ನೈಟಿಗೆ ಇಷ್ಟೊತ್ತಿಗೆ ಆಫ್ ಆಗಬೇಕು, ಇದು ನಿಮಗೆ ಮೇನ್. ಅಂದರೆ ಈಗ ನಿಮ್ಮದು ಮನೆ ಇದೆ, ಮನೆಯೂ 100-200 ಮೀಟರ್ ದೂರದಲ್ಲಿ ಪಂಪ್ ಇದೆ. ನಿಮಗೆ ಈಗ ರಾತ್ರಿ 12 ಗಂಟೆಗೆ ಅದನ್ನು ಆನ್ ಮಾಡಬೇಕು, 3 ಗಂಟೆ ಬೆಳಿಗ್ಗೆ ಬಂದ್ ಮಾಡಬೇಕು. ಈಗ ನೀವೇನು ಮಾಡ್ತಾಯಿದ್ದೀರಿ, ನೀವು ಮ್ಯಾನ್ಯುವಲಿಯಾಗಿ ಅಲ್ಲಿ ಹೋಗ್ತಾ ಇದ್ದೀರಿ, ಹೋಗಿಬಿಟ್ಟು ನೀವು ಆನ್ ಮಾಡ್ತೀರಿ, ಮತ್ತು ಅಗೇನು ಹೋಗಿ ನೀವು ಬಂದ್ ಮಾಡ್ತೀರಿ. ನಿಮಗೆ ಸ್ಟ್ರೇನ್ ಈ ಟೈಮಲ್ಲಿ ನೀವು ನಿಮ್ಮ ರೆಸ್ಟನ್ನು ಟೈಮನ್ನು ನೀವು ಬಿಟ್ಟು ಇದರಿಂದ ಹೋಗ್ತಾಯಿದ್ದೀರಿ. ಇದಾದರೆ ಆಟೋಮೇಷನ್ ಆದರೆ ಏನಿಲ್ಲ, ನೀವು ಜಸ್ಟ್ ಮೊಬೈಲ್ನಲ್ಲಿ ಟೈಮ್ ಸೆಟ್ ಮಾಡಿದರೆ ಆಯಿತು, ಆನ್ ಟೈಮ್ ಆಫ್ ಟೈಮ್. ಅದು ಸಹ ನಿಮಗೆ ವೀಕ್ಲಿ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಸೋಮವಾರ ಎಷ್ಟು ಗಂಟೆಗೆ ಆಗಬೇಕು, ಮಂಗಳವಾರ ಎಷ್ಟು ಗಂಟೆಗೆ ಆಗಬೇಕು, ಆಲ್ಟರ್ನೇಟ್ ಡೇಸ್ ಬೇಕಾದ್ರೆ ಆಲ್ಟರ್ನೇಟ್ ಡೇಸ್, ಈ ಥರನೂ ಮಾಡಲಿಕ್ಕೆ ಆಗ್ತದೆ. ಅದು ನೀವು ಜಸ್ಟ್ ಒಂದು ಕಮಾಂಡ್ ಕೊಟ್ಬಿಟ್ರೆ ಆಯಿತು, ಅದು ಅದರ ಪಾಡಿಗೆ ಅದು ಮಾಡ್ತದೆ ಕರೆಕ್ಟ್ ಆ ಟೈಮಿಗೆ. ಅಂದರೆ ಇದರ ಡಿಸ್ಟೆನ್ಸ್ ಹೇಗಿರುತ್ತೆ, ಅಂದರೆ ನಮ್ಮ ರಿಮೋಟ್ ಮತ್ತು ಅಂದರೆ ಮೊಬೈಲ್ ಅಥವಾ ಈ ಡಿವೈಸ್ಗಳು ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕಾಗುತ್ತೆ, ಅಥವಾ ಎಷ್ಟು ದೂರದಿಂದ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತ? ಇದು ಇಂಟರ್ನೆಟ್ಟಲ್ಲಿ ಡಿಸ್ಟೆನ್ಸ್ ಅಂತ ಹೇಳಿ ಇಲ್ಲ ಸರ್. ಈಗ ಕಸ್ಟಮರ್ ದುಬೈಲಿ ಕೂತ್ಕೊಂಡು ಇಲ್ಲಿ ಪಂಪ್ ಆನ್ ಮಾಡ್ಬೋದು, ಟಿ ವಿ ಆಫ್ ಮಾಡ್ಬೋದು, ಸ್ವಿಚ್ ಆನ್ ಮಾಡ್ಬೋದು, ಎಷ್ಟು ದೂರ ಸಹ ಮಾಡ್ಬೋದು ಸರ್. ಇದಕ್ಕೆ ಡಿಸ್ಟೆನ್ಸ್ ಅಂದೇನಿಲ್ಲ. ಇದು ಏನು ಮೇನ್ ಇಂಟರ್ನೆಟ್ ಥ್ರೂ ವರ್ಕ್ ಆಗುವಂಥದ್ದು ಅಷ್ಟೇ. ಮತ್ತು ಇದನ್ನು ಡಿವೈಸ್ ಅಂತ ಹೇಳಿದರೆ ನೀವು ಎಲ್ಲದಕ್ಕೂ ಕನೆಕ್ಟ್ ಮಾಡ್ಬೋದು. ಟಿ ವಿ, ಸಣ್ಣದೊಂದು ಪ್ಲಗ್, ಒಂದು ಮೊಬೈಲ್ ಚಾರ್ಜರ್ ಸಾಕೆಟ್. ನಿಮಗೆ ಮೊಬೈಲ್ ಚಾರ್ಜರಿಗೂ ಸಹ ಈ ಡಿವೈಸ್ ಹಾಕಿದರೆ ಪ್ರಯೋಜನ ಉಂಟು. ಯಾಕಂತ ಹೇಳಿದರೆ ನೀವೀಗ ಹೆಚ್ಚಿನವ್ರು ನೋಡಿ, ರಾತ್ರಿ ಮಲಗುವಾಗ ಮೊಬೈಲ್ ಚಾರ್ಜರ್ ಆನ್ ಮಾಡ್ತಾರೆ, ಬೆಳಿಗ್ಗೆ ಹೇಳ್ತಾರೆ. ಆಗ ಏನಾಗ್ತದೆ, ನಿಮಗೆ ಇಡೀ ರಾತ್ರಿ ಮೊಬೈಲ್ ಚಾರ್ಜ್ ಆಗ್ತದೆ. ಸರಿ, ಮೊಬೈಲ್ ಚಾರ್ಜ್ ಆದ ಕೂಡಲೇ ಫುಲ್ ಆದ ಕೂಡಲೇ ನಿಲ್ತದೆ ಅಂತ ಹೇಳ್ತಾರೆ ಕಂಪನಿಯವರು. ಬಟ್ ಆದರೂ ಸಹ ನೀವು ಒಂದು ಸಣ್ಣ ಮೊಬೈಲ್ ಚಾರ್ಜರನ್ನು ನೀವು ರಾತ್ರಿ 10 ಗಂಟೆ ರನ್ ಮಾಡ್ತೀರಿ. ನಿಮಗೆ ಆ್ಯಕ್ಚುಲಿ ಅಲ್ಲಿ ಚಾರ್ಜ್ ಬೇಕಾದದ್ದು 2 ಗಂಟೆ ಮಾತ್ರ. ನಿಮಗೆ ಈ ಡಿವೈಸ್ನ ಥ್ರೂ ನಮ್ಮ ಕನೆಕ್ಟ್ ಮಾಡಿದರೆ ನೀವು ಅಲ್ಲಿ ಸಹ ಟೈಮ್ ಕೊಡಲಿಕ್ಕಾಗ್ತದೆ, ಮೊಬೈಲನ್ನು 2 ಗಂಟೆ ಚಾರ್ಜ್ ಅಂತೇಳಿ. ಸೊ ರಾತ್ರಿ ಒಂದು 10 ಗಂಟೆ ಚಾರ್ಜ್ ಸ್ಟಾರ್ಟ್ ಆಯಿತು, 12 ಗಂಟೆಗೆ ಬಂದಾಯಿತು. ನೀವು ಬೆಳಿಗ್ಗೆ ತನಕದೇನು ಕರೆಂಟ್ ಕನ್ಸಂಪ್ಷನ್ ಮಾಡೋದಿಲ್ಲ. ಇದು ಕೂಡ ಒಂದು ರೀತಿಯ ಸ್ಮಾರ್ಟ್ ಟೆಕ್ನಾಲಜಿ ಅನ್ನುವಂಥದ್ದು. ಆದರೆ ಈಗ ನಾವು ಆಲ್ರೆಡಿ ಮಾರ್ಕೆಟಲ್ಲಿ ಬೇರೆ ಬೇರೆ ಸ್ಮಾರ್ಟ್ ಬಲ್ಬ್ಗಳನ್ನು ನೋಡ್ತಾ ಇದ್ದೇವೆ, ಬೇರೆ ಬೇರೆ ಸ್ಮಾರ್ಟ್ ಡಿವೈಸಸ್ಗಳನ್ನು ನೋಡ್ತಾ ಇದ್ದೇವೆ. ಇದಕ್ಕೂ ಡಿಫರೆನ್ಸ್ ಏನಾದರೂ ಇದೆಯಾ, ಹೇಗೆ ವರ್ಕ್ ಆಗುತ್ತೆ ಅಂತ? ಅದು ಏನಾಗ್ತದೆ ಅಂತ ಹೇಳಿದರೆ ಸರ್, ಈಗ ನೀವು ಒಂದು ಬಲ್ಬ್ ತೊಗೊಳ್ತೀರಿ, ಅವರದೇ ಆ್ಯಪ್ ಇರ್ತದೆ, ವರ್ಕ್ ಆಗ್ತದೆ. ಯಾವುದು ಈ ಸ್ಮಾರ್ಟ್ ಫೀಚರ್ಸ್ ಅದರಲ್ಲಿ ಬರ್ತದೆ. ನೀವು ಆಟೋಮೇಷನ್ನಾಗಿ ಅದನ್ನು ಎಲ್ಲಿ ಸಹ ಆಪ್ರೇಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಆದರೆ ಈಗ ನಿಮ್ಮ ಮನೆಯಲ್ಲಿ ಒಂದೇ ಕಂಪನಿದು ಬಲ್ಬ್ ಇರ್ತದ, ಅಥವಾ ಒಂದೇ ಕಂಪನಿದು ಫ್ಯಾನ್ ಇರ್ತದ, ಟಿ ವಿ ಇರ್ತದ, ಎ ಸಿ ಇರ್ತದ, ಇರುವುದಿಲ್ಲ. ಇದಾದರೆ ನಿಮಗೆ ಡಿಫ್ರೆಂಟ್ ಕಂಪನಿದು, ಈಗ ನಿಮ್ಮ ಮನೆಯಲ್ಲಿ ಒಟ್ಟು ಈಗ ಒಂದು ಮನೆಯಲ್ಲಿ 4 ಕಂಪನಿಯದ್ದು ಎ ಸಿ ಇದೆ. ನೀವೀಗ ಎ ಸಿಗೆ ನೀವೇನು ಮಾಡ್ತೀರಿ, ಈ ಸ್ಮಾರ್ಟ್ ಫೀಚರ್ಸ್ ಬೇಕಂತ ಹೇಳಿ ಎ ಸಿಯನ್ನೇ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀರಿ. ನೀವು ಎ ಸಿ ಚೇಂಜ್ ಮಾಡಬೇಕಂತಿಲ್ಲ. ಎ ಸಿಗೆ ನಮ್ಮ ಹತ್ರ ಒಂದು ಸ್ಮಾರ್ಟ್ ಪ್ಲಗ್ ಅಂತೇಳಿ ಬರ್ತದೆ. ಆ ಪ್ಲಗ್ಗನ್ನು ಹಾಕಿದರೆ ಇದೇ ನಮ್ಮ ಈ ಆಟೋಮೇಷನ್ನಲ್ಲಿ ನಿಮ್ಮ ಎ ಸಿಯನ್ನು ಸಹ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಎಲ್ಲಿಂದ ಸಹ ನೀವು ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಈವನ್ ಟೆಂಪ್ರೇಚರ್ ಕಂಟ್ರೋಲ್ಸ್ ಮಾಡ್ಬೋದು. ಮತ್ತು ನಿಮ್ಗೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಈಗ ನಿಮ್ಮ ಹಾಲ್ನಲ್ಲಿ ಅಂತ ಎಣಿಸಿ, ನಿಮ್ಮ ಹಾಲ್ನಲ್ಲಿ 4 ರಿಮೋಟ್ ಇರ್ತದೆ. ಒಂದು ಟಿ ವಿಗೆ ರಿಮೋಟು, ಒಂದು ಡಿ ಟಿ ಎಚ್ಗೆ ರಿಮೋಟು, ಒಂದು ಎ ಸಿಗೆ, ಒಂದು ಹೋಮ್ ಥಿಯೇಟ್ರಿಗೆ 4 ರಿಮೋಟ್ ಇರ್ತದೆ ಮಿನಿಮಮ್ ಒಂದು ಹಾಲ್ನಲ್ಲಿ. ನಿಮ್ಗೆ ಈ ಆಟೋಮೇಷನ್ನಿಗೆ ನಮ್ಮ ಈ ಯೂನಿಟ್ ಹಾಕಿದ ಮೇಲೆ ನಿಮ್ಗೆ ಆ 4 ರಿಮೋಟ್ನ ಅವಶ್ಯಕತೆ ಸಹ ಬೀಳೋದಿಲ್ಲ. ನೀವು 4 ರಿಮೋಟನ್ನು ಸಹ ಸೈಡಲ್ಲಿ ತೆಗೆದು ಇಡ್ಬೋದು. ಯಾಕಂದರೆ ನಿಮಗೆ ಮೊಬೈಲ್ನಲ್ಲೇ ಆ 4 ರಿಮೋಟುಗಳು ಬಂದುಬಿಡ್ತದೆ. ಸೊ ಅದನ್ನು ಆಪ್ರೇಟ್ ಮಾಡ್ಬೋದು. ಮತ್ತು ಈಗ ಮನೆಯಲ್ಲಿ ಒಂದು 10 ಜನ ಇದ್ದಾರೆ, 10 ಜನ ಸಹ ಬೇಕಾದ್ರೆ ಆ್ಯಪ್ ಹಾಕ್ಕೊಳ್ಬೋದು, ಯಾರು ಸಹ ಯೂಸ್ ಮಾಡಲಿಕ್ಕೆ ಆಗ್ತದೆ. ಈಗ ಮೊಬೈಲಿಗೆ ಯಾವುದು ಅಡ್ವಾಂಟೇಜ್ ಅಂತ ಹೇಳಿದ್ರಿ, ಅದೇ ರೀತಿ ಬೇರೆ ಯಾವುದಕ್ಕೆಲ್ಲ ನಾವು ಇದನ್ನು ಹಾಕ್ಕೊಳ್ಬೋದು, ಅದರಿಂದ ಅದಕ್ಕೆ ಏನು ಲಾಭ ಆಗುತ್ತೆ ಅಂತ? ಈಗ ನೋಡಿ, ನಿಮಗೆ ನಾನಂದರೆ ಸಣ್ಣ ಉದಾಹರಣೆ ನಿಮಗೆ ಕೊಟ್ಟದ್ದು, ಮೊಬೈಲ್ನ ಸಾಕೆಟಿಗೆ ಸಹ ಬೆನಿಫಿಟ್ ಉಂಟು ಅಂತೇಳಿ. ಅಂದರೆ ನೀವು ಅಲ್ಲಿ ಸಹ ಕರೆಂಟ್ ಬಿಲ್ ಉಳಿಸ್ಬೋದು ಅಂತೇಳಿ. ಮತ್ತು ಇನ್ನೊಂದು ಜಾಸ್ತಿಯಾಗಿ ನಾವು ಸಂಜೆಗೆ ಆದ ಕೂಡಲೇ ಹೊರಗಿನ ಲೈಟ್ಗಳನ್ನೆಲ್ಲ ಆನ್ ಮಾಡಿಬಿಡ್ತೇವೆ ಮನೆಯಲ್ಲಿ. ಆಗ ಏನಾಗ್ತದೆ, ನಮಗೆ ಆ್ಯಕ್ಚುಲಿ ಅಷ್ಟು ಲೈಟ್ ಅಗತ್ಯ ಇರೋದಿಲ್ಲ. ಈಗ ನಾವು ಹೊರಗಡೆ ಎಲ್ಲ ಕಂಪೌಂಡಿದ್ದು ಲೈಟೆಲ್ಲ ಹಾಕೋದು ಸೇಫ್ಟಿ ವಿಷಯದಲ್ಲಿ. ರಾತ್ರಿ ಏನಾದರೂ ಕಳ್ಳರೆಲ್ಲ ಬಂದರೆ ಆ ಟೈಪ್ನಲ್ಲಿ ನಾವು ಎಣಿಸ್ಕೊಂಡು ಹಾಕೋದು. ಇದು ನೀವು ಏನು ಮಾಡ್ಬೋದು ಅಂದರೆ, ನೀವು ಪ್ರತಿಯೊಂದು ಲೈಟಿಗೆ ನಾವು ಟೈಮ್ ಸೆಟ್ ಮಾಡಿಬಿಡ್ಬೋದು ಮೊಬೈಲ್ನಲ್ಲಿ. ಈಗ ಒಂದು ಸಂಜೆ 6ರಿಂದ 10 ಗಂಟೆ ತನಕ ಒಂದು 4 ಲೈಟ್ ರನ್ ಇರಲಿ. ರಾತ್ರಿ ಒಂದು 10 ಗಂಟೆ ನಂತರ ಬೆಳಿಗ್ಗೆ 4:30 ತನಕ ಬೇಕಾದ್ರೆ 15 ಲೈಟ್ ಆನ್ ಇರಲಿ. ಯಾಕಂದರೆ ನಮಗೆ ತುಂಬ ಅಗತ್ಯ ಲೈಟ್ ಬೀಳೋದು ಆ ಟೈಮ್ಗೆ, ಯೂಸ್ ಬೀಳೋದು ಹೊರಗಡೆದು. ಮತ್ತು ಎಗೇನ್ 2 ಲೈಟ್ ಆನ್ ಆಗಲಿ. ಸೊ ಆ ಥರ ಇದು ನೀವು ಕಮಾಂಡ್ ಕೊಟ್ಟು ಬಿಟ್ಟರೆ, ಸೊ ನಿಮಗೆ ಅದೇ ಟೈಪಲ್ಲಿ ಅದು ರನ್ ಆಗ್ತದೆ. ನೀವು ಹೊರಗಿನ ಲೈಟಿನಲ್ಲೇ ನೀವೊಂದು ದಿವಸಕ್ಕೊಂದು 30% ಕರೆಂಟ್ ಬಿಲ್ ಅದರಲ್ಲಿ ಸೇವ್ ಮಾಡ್ಬೋದು.
ಅಥವಾ ಈಗ ನೀವು ಎಲ್ಲರೂ ಹೊರಗಡೆ ಹೋಗಿದ್ರಿ, ನೀವು ಔಟ್ ಆಫ್ ಸ್ಟೇಷನ್, ನೀವು ಸಂಜೆಗೆ ಮನೆಗೆ ರೀಚ್ ಆಗೋರು, ನಿಮಗೆ ಬೈ ಚಾನ್ಸ್ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು, ಆಗ ನೀವು ಅಲ್ಲಿಂದಲೇ ಕೂತ್ಕೊಂಡು ಲೈಟನ್ನು ಆಪ್ರೇಟ್ ಮಾಡ್ಬೋದು, ಹೊರಗೆದ್ದು ಆನ್ ಮಾಡ್ಬೋದು. ಅದಿದೆ. ಬೇರೆ ಯಾವುದಕ್ಕೆಲ್ಲ ಹೆಲ್ಪ್ ಆಗುತ್ತೆ? ಬೇರೆ ಅದೇ ನಿಮಗೆ ಟಿ ವಿಗೆ ಕನೆಕ್ಟ್ ಮಾಡ್ಬೋದು, ಎ ಸಿಗೆ, ಮತ್ತು ಪಂಪು, ಮತ್ತು ಎಲ್ಲ ನಿಮ್ಮ ಇಲೆಕ್ಟ್ರಿಕಲ್ ಯಾವುದೆಲ್ಲ ಡಿವೈಸಸ್ ಇದೆ ಎಲ್ಲದಕ್ಕೂ ಕನೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಓಕೆ. ಸೊ ಇದು ಹಾಕಿಕೊಳ್ಳೋದು ಯಾವುದಕ್ಕೆಲ್ಲ ಸೂಕ್ತ? ಅಂಗಡಿಗಳಿಗೆ ಸೂಕ್ತ, ಮನೆಗಳಿಗೆ ಸೂಕ್ತ, ಅದರೊಟ್ಟಿಗೆ ಯಾರೆಲ್ಲ ಇದರ ಒಂದು ಪ್ರಯೋಜನ ಪಡ್ಕೊಳ್ಬೋದು ಅಂತ? ಇಲ್ಲ, ಆಟೋಮೇಷನ್ ನಿಮಗೆ ಆ್ಯಕ್ಚುಲಿ ನೀವು ಯೂಸ್ ಪಡ್ಕೊಳ್ಳೋದಿದ್ರೆ ಎಲ್ಲಿ ಸಹ ಪಡ್ಕೊಳ್ಬೋದು ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ನೀವೀಗ ಮನೆಗೂ ಹಾಕ್ಬೋದು, ಶಾಪ್ಸಿಗೆ ಹಾಕ್ಬೋದು, ಅವರ ಫ್ಯಾಕ್ಟ್ರೀಸಿಗೆ ಹಾಕ್ಬೋದು, ಅಗ್ರಿಕಲ್ಚರ್ ಇದ್ದು ನಿಮ್ಮ ತೋಟ ಎಲ್ಲ ಇದ್ದರೆ ಅಲ್ಲಿ ಸಹ ಯೂಸ್ ಮಾಡ್ಕೊಳ್ಬೋದು. ಇದು ಎಲ್ಲಿ ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಹೇಳಿದ್ರೆ ಎಲ್ಲಿ ಸಹ ನಿಮಗೆ ಯೂಸ್ ಮಾಡಿದರೂ ಬೆನಿಫಿಟ್ ಇದೆ ಅಂತ ನಾನು ಹೇಳೋದು. ಓಕೆ. ಇನ್ನು ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಇದರಿಂದ ಏನು ಲಾಭ ಆಗುತ್ತೆ ನಮಗೆ? ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ ಇದರಿಂದ ಏನು ಲಾಭ? ಸೇಫ್ಟಿ ಅಂತ ಹೇಳಿದ್ರೆ ಈಗ ಈ ಆಟೋಮೇಷನ್ನಲ್ಲಿ ಇದೇ ಆ್ಯಪಿನಲ್ಲಿ ನಿಮ್ಮ ಈಗ ಮನೆಯ ಡೋರ್ ಉಂಟು, ನೀವು ಡೋರಿಗೆ ನೀವು ಅದಕ್ಕೊಂದು ನಮ್ಮ ಹತ್ರ ಒಂದು ವೈರ್ಲೆಸ್ ಸೆನ್ಸರ್ ಇದೆ, ಆ ಸೆನ್ಸರನ್ನು ಹಾಕಿದರೆ ಈಗ ನೀವು ರಾತ್ರಿ ಮಲ್ಕೊಳ್ತಾ ಇದ್ದೀರಿ ಅಂತ ಎಣಿಸಿ, ಈಗ ಸಪೋಸ್ ರಾತ್ರಿ 10 ಗಂಟೆಗೆ ನೀವು ರಾತ್ರಿ ಈಗ 10 ಗಂಟೆಗೆ ನೀವು ಅದನ್ನು ಮೊಬೈಲಲ್ಲಿ ಇಲ್ಲಿ ಜಸ್ಟ್ ಆರ್ಮ್ ಅಂತೇಳಿ ನೀವು ಮಾಡಿಬಿಟ್ರೆ, ಬೈ ಚಾನ್ಸ್ ಎಲ್ಲಿಯಾದರೂ ಅದರ ನಂತರ ಡೋರ್ ಏನಾದರೂ ಓಪನ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಸೈರನ್ ಆಗೋದು, ಆ ಸಿಸ್ಟಮ್ ಸಹ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ. ಸೊ ಅದು ಸಹ ಫೀಚರ್ಸ್ ಇದರಲ್ಲಿ ಇದೆ ಅಂತ ಹೇಳ್ತಾನೆ. ಓಕೆ. ಅಂದರೆ ಭದ್ರತೆಗೂ ಕೂಡ ಇದರಲ್ಲಿ ಆದ್ಯತೆ ಆಗ್ತದೆ. ಸೊ ಆ ನೆಲೆಯಲ್ಲಿ ಕೂಡ ಇದನ್ನು ಗಮನಿಸಬಹುದು. ಹೌದು. ಓಕೆ. ಈಗ ಹಾಕಿಕೊಳ್ಳುವಂಥವರಿಗೆ ಈಗ ಇದನ್ನೆಲ್ಲ ನೋಡಿದ್ಮೇಲೆ ಇಷ್ಟೆಲ್ಲ ಫೀಚರ್ ಇದ್ದರೆ ಇದು ಸ್ವಲ್ಪ ದುಬಾರಿ ಆಗಿರ್ಬೋದು ಅನ್ನುವಂಥ ಒಂದು ಭಾವನೆ ಇರುತ್ತೆ. ಹೇಗೆ, ಎಷ್ಟರಿಂದ ಆರಂಭ ಆಗುತ್ತೆ ಇದರ ಬೆಲೆ ಅಂತ? ಇದು ನೋಡಿ, ಇದು ಆಟೋಮೇಷನ್ ಅಂತ ಹೇಳಿದ್ರೆ ಹೆಚ್ಚಿನವರು ಎಣಿಸೋದೇನೆಂದರೆ ಇದು ತುಂಬ ಒಂದು ಐಫೈ ಐಟಮ್. ಇದು ಅಂದರೆ ಈ ಸಾಧಾರಣದವರಿಗೆ, ಮಿಡ್ಲ್ ಕ್ಲಾಸ್ನವರಿಗೆ ಎಲ್ಲ ಆಗೋದಿಲ್ಲ. ಇದು ತುಂಬ ಒಂದು ಐಫೈ ಐಟಮ್. ಇದು ನಿಜವಾಗಿ ಅದು ಹಾಗೇನಿಲ್ಲ. ಈ ಇದು ಆಟೋಮೇಷನ್ದು ಐಟಮ್ ನಿಮಗೆ ತುಂಬ ಚೀಪ್. ಅಂದರೆ ಈಗ 2 ಸ್ವಿಚ್ ಕಂಟ್ರೋಲ್ ಮಾಡುವ ಯೂನಿಟಿಗೆ ಜಸ್ಟ್ 4900. ಮತ್ತು ನೆಕ್ಸ್ಟ್ ಬರುವಂಥದ್ದು 4, ಮತ್ತು ನೆಕ್ಸ್ಟ್ ಬರುವಂಥದ್ದು 6. ಏನಿಲ್ಲ, ಒಂದು 5,000ರಿಂದ 10,000ದ ಒಳಗೆದ್ದು ಐಟಮ್ ಅಷ್ಟೇ. ಮತ್ತು ಇದು ಫಿಟ್ ಮಾಡಲಿಕ್ಕೆ ಸಹ ತುಂಬ ಈಸಿ. ಏನಂತ ಹೇಳಿದರೆ ಈಗ ಒಂದು ಅರ್ಧ ಗಂಟೆ ಒಳಗೆ ಫಿಟ್ ಮಾಡ್ಬೋದು, ಅರ್ಧದಿಂದ 1 ಗಂಟೆ ಒಳಗೆ ಇನ್ಸ್ಟಾಲೇಷನ್ ಮಾಡ್ಬೋದು. ಮತ್ತು ಅದಕ್ಕೆ ಮನೆಯ ವೈರಿಂಗನ್ನು ಚೇಂಜ್ ಮಾಡೋದು ಬೇರೆ ಯಾವುದು ಅಗತ್ಯ ಇಲ್ಲ, ಇದ್ದಲ್ಲಿಗೆ ಬಂದು. ಇಲ್ಲ, ಏನು ವೈರಿಂಗ್ ಎಲ್ಲ ಏನು ಮುಟ್ಲಿಕ್ಕಿಲ್ಲ. ಯಾವುದೇ ವೈರನ್ನು ನಾವು ಅಂದರೆ ಜಸ್ಟ್ ಕನೆಕ್ಷನ್ ಮಾಡ್ತೇವೆ ವಿನ ಯಾವುದು ವೈರನ್ನು ಕಟ್ ಮಾಡೋದು ಅಥವಾ ಸರ್ ಒಂದು ಇಷ್ಟು ಮೀಟರ್ ವೈರ್ ಬೇಕು, ಹೊಸ ಪೈಪ್ ಒಂದು ಎಳಿಬೇಕು ಅಂಥದ್ದೆಲ್ಲ ಏನಿಲ್ಲ. ಮತ್ತು ಈವನ್ ನಾವೀಗ ಡಿವೈಸ್ ಹಾಕಿದರೆ ಸಹ ನಿಮ್ಗೆ ಅದು ಡಿವೈಸ್ ಕಣ್ಣಿಗೂ ಕಾಣೋದಿಲ್ಲ, ಯಾಕಂದರೆ ಅದು ತುಂಬ ಸಣ್ಣದಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಎಲೆಕ್ಟ್ರಾನಿಕ್ಸ್ ಐಟಮನ್ನು ಬಿಟ್ಟು ಬೇರೆ ಏನಕ್ಕಾದ್ರೂ ಇದನ್ನು ಯೂಸ್ ಮಾಡಲಿಕ್ಕೆ ಆಗುತ್ತಾ ಅಂತ? ಆಗ್ತದೆ ಸರ್. ಅಂದರೆ ನಿಮ್ಮ ಈ ಮನೆಯಲ್ಲಿರುವ ಕರ್ಟನ್ ಉಂಟಲ್ಲ, ಸ್ಕ್ರೀನ್, ಅದಕ್ಕೂ ಸಹ ನಮ್ಮ ಆಟೋಮೇಷನ್ ಮಾಡಲಿಕ್ಕೆ ಆಗ್ತದೆ. ನೀವು ಮೊಬೈಲ್ನಲ್ಲೇ ಇಲ್ಲಿ ಕಮಾಂಡ್ ಕೊಟ್ಟಾಗೆ ಅಲ್ಲಿ ಸ್ಕ್ರೀನ್ ಆಫ್ ಕ್ಲೋಸ್ ಆಗ್ತದೆ, ಓಪನ್ ಆಗ್ತದೆ. ನಿಮ್ಗೆ ಅರ್ಧ ಸ್ಕ್ರೀನ್ ಬೇಕಾದ್ರೆ ಅರ್ಧ ಸ್ಕ್ರೀನ್. ನೀವು ಸ್ಕ್ರೀನಿಗೆ ಸಹ ಟೈಮ್ ಸೆಟ್ ಮಾಡ್ಬೋದು. ರಾತ್ರಿ 10 ಗಂಟೆಗೆ ಸ್ಕ್ರೀನ್ ಕ್ಲೋಸ್ ಆಗಬೇಕು, ಮಾರ್ನಿಂಗ್ 5 ಗಂಟೆಗೆ ಸ್ಕ್ರೀನ್ ಓಪನ್ ಆಗಬೇಕಂದ್ರೆ 5 ಗಂಟೆಗೆ ಸ್ಕ್ರೀನ್ ಓಪನ್ ಆಗ್ತದೆ, ಅದು ಮಾಡಲಿಕ್ಕೆ ಆಗ್ತದೆ. ಮತ್ತು ನಮ್ಮಲ್ಲಿ ಸ್ಕ್ರೀನ್ ಇದು 5 ಫೀಟಿಂದ ಅಪ್ ಟು 13 ಫೀಟ್ ತನಕ ನಮ್ಮದು ಅದು ಅಡ್ಜಸ್ಟೇಬಲ್ ಸ್ಕ್ರೀನ್ ಇದೆ ಆಟೋಮೇಷನ್ನಲ್ಲಿ. ನಮ್ಮ ಈ ಸ್ಕ್ರೀನಲ್ಲಿ ಬೆನಿಫಿಟ್ ಏನಂತ ಹೇಳಿದರೆ, ಈಗ ಆಟೋಮೇಷನ್ ಇದು ಕರ್ಟನ್ಸ್ ಬರ್ತದೆ, ಅದು ಏನು ಮಾಡ್ತಾರೆ ಅವರು ಬಂದವರು ನಿಮ್ಮದು ಮೆಜರ್ಮೆಂಟ್ ತೆಗಿತಾರೆ. ಎಕ್ಸಾಕ್ಟ್ ಮೆಜರ್ಮೆಂಟ್ ಬೇಕು. ಸಪೋಸ್ ಕಂಪನಿಯಿಂದ ಬರುವಾಗ ಇಲ್ಲಿ ಮೆಜರ್ಮೆಂಟ್ ಕೊಟ್ಟದೇನೋ ಮಿಸ್ಟೇಕ್ ಆಯಿತು, 1 ಇಂಚ್ ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದು ಅಗೇನ್ ಕಂಪನಿಗೆ ಹೋಗಿ ಅದು ಪುನಃ ರೀಕಟ್ಟಿಂಗ್ ಆಗಿ ಪುನಃ ರೀಸೆಟ್ ಆಗಿ ಬರಬೇಕು. ಬಟ್ ನಮ್ಮ ಕರ್ಟನ್ ಇದು ಸ್ಕ್ರೀನ್ ಇದು ಚಾನಲ್ ಹೇಗಿರ್ತದೆ ಅಂತ ಹೇಳಿದರೆ 5 ಫೀಟಿಂದ 13 ಫೀಟ್ ತನಕ ನಾವು ಎಷ್ಟು ಸಹ ಎಳಿಬೋದು. ಸೊ ಈಗ ಒಬ್ಬರು ಕಸ್ಟಮರ್ ಈಗ ಎಲ್ಲಿಯಾದರೂ ನಮ್ಮದೊಂದು 8 ಫೀಟ್ ಇರ್ಬೋದು ಅಂತ ಹೇಳಿದರೆ ನಾವು ಸೀದಾ ಸ್ಟ್ರೈಟ್ ಆಗಿ ಈ ಯೂನಿಟನ್ನು ಹೋಗಿ ನಾವು ಹಾಕಿ ಬರ್ಬೋದು. ಸೊ ಅದೊಂದು ಬೆನಿಫಿಟ್ ಇದೆ ಇದರಲ್ಲಿ. ಅಂದರೆ ನಿಮ್ಮ ಈ ಸ್ಕ್ರೀನ್ ಇದು ಪುನಃ ಕಟ್ಟಿಂಗ್ ಆಗಬೇಕು, ಸೆಟ್ಟಿಂಗ್ ಆಗಿ ಬರಬೇಕು ಕಂಪನಿಯಿಂದ ಹಾಗೇನಿಲ್ಲ. ಇದು ಇಮಿಡಿಯೇಟ್ ನಿಮಗೆ ಎಲ್ಲಿ ಸಹ ಸೂಟ್ ಮಾಡ್ಬೋದು ಅಂತ, ಸೂಟ್ ಆಗ್ತದೆ ಅಂತೇಳಿ. ಇನ್ನು ಇದರ ಇಂಡೈರೆಕ್ಟ್ ಬೆನಿಫಿಟ್ಸ್ ಅಂತ ಹೇಳೋದಿದ್ರೆ, ಕೆಲವೊಂದು ನೇರವಾಗಿ ಮಾಡುವಂಥ ಕೆಲಸಗಳು ಜೊತೆಗೆ ಅದರಿಂದ ಬೇರೊಂದಷ್ಟು ಲಾಭಗಳು ಕೂಡ ಇದೆ. ಅಂದರೆ ಇದರಿಂದ ವಿದ್ಯುತ್ತನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಅಂದರೆ ಯೂಸೇಜನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿಯಾಗಿ ಅನೇಕ ಅದರಿಂದ ಲಾಭಗಳಿದೆ. ಸೊ ಇಂಡೈರೆಕ್ಟಾಗಿ ಏನೆಲ್ಲ ನಮಗೆ ಪ್ರಯೋಜನ ಆಗುತ್ತೆ ಅಂತ?
ಇದರಲ್ಲಿ ನಿಮಗೆ ಒಂದನೇದಾಗಿ ಲೇಬರ್ ಚಾರ್ಜಸನ್ನೆಲ್ಲ ನಿಮಗೆ ಅವಾಯ್ಡ್ ಮಾಡ್ಬೋದು. ಅಂದರೆ ಫುಲ್ ಲೇಬರ್ನ ಮೇಲೆ ಡಿಪೆಂಡ್ ಆಗಿರಲಿಕ್ಕಿಲ್ಲ. ನಿಮ್ಮದು ಆಟೋಮೆಟಿಕ್ಕಾಗೆಲ್ಲ ಹಾಕಿದರೆ ನಿಮಗೆ ಇದೇ ಮಿಷನ್ನೇ ನಿಮಗೆ ಎಲ್ಲ ಕರೆಕ್ಟ್ ಟೈಮಿಗೆಲ್ಲ ಆನ್ ಮಾಡಿ ಅದು ಕೆಲಸ ಮಾಡಿಕೊಡ್ತದೆ. ಮತ್ತು ನಿಮಗೆ ಇಲೆಕ್ಟ್ರಿಸಿಟಿ ನಿಮಗೆ ಕರೆಂಟ್ ಇದರಲ್ಲಿ ಇಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಅದು ನಿಮಗೆ ಉಳಿತಾಯ ಆಗ್ತದೆ. ಯಾಕಂದರೆ ನಿಮಗೆ ಕೆಲವು ಟೈಮೆಲ್ಲ ನಾನು ಹೇಳಿದಾಗೆ ವೇಸ್ಟ್ ಆಗ್ತಾ ಉಂಟು, ನಿಮ್ಮ ಎನರ್ಜಿ ಅಲ್ಲಿ ನೀವು ಉಳಿಸಿದರೆ ಅದು ಕರೆಂಟ್ ಬಿಲ್ ನಿಮಗೆ ಅಲ್ಲಿ ಸೇವ್ ಆಗ್ತದೆ. ಮತ್ತು ಅದರ ನೆಕ್ಸ್ಟ್ ಏನಂತಂದರೆ ಹೌದು, ನಿಮಗೀಗ ಅನಲೈಸ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ಈಗ ನಿಮಗೀಗ ಏನಾಗ್ತದೆ, ಇಲೆಕ್ಟ್ರಿಸಿಟಿ ಬಿಲ್ ಬರುವಾಗ ನೀವು ಒಂದೇ ಸರ್ತಿ ಬಿಲ್ ನೋಡ್ತೀರಿ, 6,000 ಬಿಲ್ ಬಂತು. ನಿಮಗೆ ಹೇಗೆ ಬಿಲ್ ಬಂತು ಅಷ್ಟೇ ಅಮೌಂಟು, ಎಲ್ಲಿ ಜಾಸ್ತಿ ಬರ್ತಾ ಉಂಟು, ನಾನು ಎಲ್ಲಿ ಉಳಿಸ್ಬೋದಿತ್ತು ಅಥವಾ ನನಗೆ ಎಲ್ಲಿ ಜಾಸ್ತಿ ಆಗ್ತಾ ಉಂಟು ನಿಮ್ಗೆ ಗೊತ್ತಾಗೋದಿಲ್ಲ. ಬಟ್ ನಮ್ಮ ಈ ಇದು ಆಟೋಮೇಷನ್ ಸಿಸ್ಟಮಲ್ಲಿ ನಿಮಗೆ ಪ್ರತಿಯೊಂದು ಸರ್ಕ್ಯೂಟಿಗೆ ನಾವು ಯಾವುದಕ್ಕೆಲ್ಲ ಕನೆಕ್ಷನ್ ಕೊಡ್ತೇವೆ. ಈಗ ಉದಾಹರಣೆಗೆ ನಿಮ್ಮ ಎ ಸಿ ಇವತ್ತು ಎಷ್ಟು ರನ್ ಆಯಿತು, ನಿನ್ನೆ ಎಷ್ಟು ರನ್ ಆಯಿತು, ಪ್ರತಿ ತಿಂಗಳದ್ದು ಡಾಟಾವಂತೆ ನೋಡಲಿಕ್ಕೆ ಆಗ್ತದೆ ಜಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಅಲ್ಲೇ ಕೂತ್ಕೊಂಡು. ಇವತ್ತು ಎಷ್ಟು ರನ್ ಆಯಿತು, ನಿನ್ನೆ ಎಷ್ಟು ರನ್ ಆಯಿತು, ಮೊನ್ನೆ ಎಷ್ಟು ರನ್ ಆಯಿತು. ಹಾಗೆ ನಿಮ್ಮ ಲೈಟ್ಗಳು, ಫ್ಯಾನ್ಗಳು ಯಾವುದೆಲ್ಲ ಜಾಸ್ತಿ ಮೂಮೆಂಟ್ಸ್ ನಿಮಗೆ ಜಾಸ್ತಿ ವರ್ಕ್ ಆಗ್ತಾ ಉಂಟು ಅಲ್ಲಿ ನೀವು ಅದನ್ನೊಂದು ಅನಲೈಸ್ ಮಾಡ್ಬೋದು. ಸೊ ಇಲೆಕ್ಟ್ರಿಸಿಟಿ ಬಿಲ್ಲನ್ನು ಅಲ್ಲಿ ನಿಮಗೆ ಉಳಿಸಲಿಕ್ಕೆ ಆಗ್ತದೆ. ಸ್ಟ್ರೆಸ್ ನಿಮಗೀಗ ವರ್ಕಿದ್ದು ನೀವು ಅದನ್ನು ಫುಲ್ಲು ಇದು ಸ್ಟ್ರೆಸ್ ತೊಗೊಳ್ಳೋದು, ಇದು ನಾನು ಇಷ್ಟು ಗಂಟೆಗೆ ಆನ್ ಮಾಡಬೇಕು, ಇದು ಇಷ್ಟು ಗಂಟೆಗೆ ಆಫ್ ಮಾಡಬೇಕು, ನೀವು ನಿಶ್ಚಿಂತೆಯಾಗಿ ಇರ್ಬೋದು. ಟೋಟಲಿ ಹೇಳಿದ್ರೆ ಮನುಷ್ಯರಿಗೆ ಇದೊಂದು ಕೆಲಸ ಸುಲಭ ಆಗುವ ಒಂದು ವಿಷಯ ಅಷ್ಟೇ. ಹೇಗೆ ಪ್ರಾಡಕ್ಟ್ಗಳು ಹೇಗಿರ್ತದೆ ಅನ್ನುವಂಥ ಕುತೂಹಲ ಇದ್ದೇ ಇರ್ತದೆ. ಸೊ ಯಾವ ಥರ ಇರುತ್ತೆ ಅಂದರೆ ಹೇಳಿದ್ರಿ ಆ ಸೆನ್ಸರ್ ಇಷ್ಟೇ ಇರುತ್ತೆ ಅನ್ನುವಂಥದ್ದು. ಬೇರೆ ಈಗ ನಾವು ಇನ್ಸ್ಟಾಲ್ ಮಾಡೋದಿದ್ರೆ ಬೇರೆ ಇನ್ಸ್ಟಾಲ್ ಮಾಡಿದ್ರೆ ಡೋರ್ ಲಾಕ್ಸ್ ಇದೆ, ಮತ್ತು ನಮ್ಮ ಹತ್ರ ಒಂದು ಹೊಸತು ಈ ಡ್ರಾವರ್ ಲಾಕ್ಸ್ ಇದೆ. ಏನಂದರೆ ಈಗ ನಮ್ಮ ಹತ್ರ ಈಗ ಡ್ರಾವರ್ ಇರ್ತದೆ, ಕ್ಯಾಶ್ ಲಾಕರ್ ಆಗಲಿ ವಾರ್ಡ್ರೋಬ್ನಲ್ಲಿ ಲಾಕರ್ ಇರ್ತದೆ. ಹೆಚ್ಚಾಗಿ ನಾವೇನು ಮಾಡ್ತೇವೆ, ಕೀ ಹಾಕ್ತೇವೆ. ನಮಗೆ ಏನಾಗ್ತದೆ, ಕೀ ಇದೆ, ನಮಗೆ ಕೀ ಹಾಕಬೇಕು, ಬಟ್ ಕೀ ಹಾಕ್ಲಿಕ್ಕೆ ಮರಿತೇವೆ, ಕೀಯನ್ನೇ ಅಲ್ಲೇ ಬಿಟ್ಟು ಹೋಗ್ತೇವೆ ಅಥವಾ ಕೀ ಹಾಕ್ಲಿಕ್ಕೆ ಮರಿತೇವೆ. ಸೊ ಅದಕ್ಕೆ ನಮ್ಮ ಹತ್ರ ಒಂದು ಐಟಮ್ ಬಂದಿದೆ, ಒಳ್ಳೆದಿದೆ, ಚೆನ್ನದು. ಇದು ನೋಡಿ, ಇದು ನಿಮಗೆ ತಂಬಲ್ಲಿ ವರ್ಕ್ ಆಗುವಂಥದ್ದು. ತಂಬಲ್ಲಿ ಇದು ನಿಮ್ಮ ಯಾವುದು ಡ್ರಾವರ್ ಇದೆ ಈಗ ಆಲ್ರೆಡಿ, ಆ ಡ್ರಾವರಿಗೆ ಯಾವುದು ಕಾರ್ಪೆಂಟ್ರ್ ಎಲ್ಲ ಏನು ಕೆಲಸ ಮಾಡಲಿಕ್ಕಿಲ್ಲ. ನಿಮ್ಮ ಈ ಜಸ್ಟ್ ಇರುವ ಕೀಯನ್ನು ಉಂಟಲ್ಲ, ಲಾಕ್ ಉಂಟಲ್ಲ, ಆ ಲಾಕನ್ನು ನಾವು ತೆಗೆದು ಬಿಟ್ಟು ಈ ಲಾಕನ್ನು ಹಾಕಿಬಿಡ್ತೇವೆ. ಇದರಲ್ಲಿ ನೋಡಿ, ಈಗ ಜಸ್ಟ್ ನಿಮಗೆ ನೋಡಿ, ಜಸ್ಟ್ ಹೀಗೆ ಕೈ ಇಟ್ಬಿಟ್ರೆ ಆಯಿತು, ಲಾಕ್ ಓಪನ್. ನೋಡಿ ಈಗ ನನ್ನ ಬೆರಳಲ್ಲಿ ಆಗ್ತಾ ಉಂಟು. ಅಂದರೆ ಒಂದ್ಸರಿ ಸೆಟ್ ಆದರೆ ಆ ಓನರಿಗೆ ಬಿಟ್ಟರೆ ಬೇರೆಯವರ ಬೆರಳಲ್ಲಿ ವರ್ಕ್ ಆಗೋದಿಲ್ಲ ಅದು. ಸೊ ಈಗ ಹಾಕಿದ ಕೂಡಲೇ ಇಲ್ಲಿ ನೋಡಿ, ಇದು ಮೂವ್ ಆಗ್ತದೆ ನೋಡಿ. ಇದು ಡ್ರಾವರಿಗೆ ಹಾಕುವಂಥದ್ದು. ಮತ್ತು ನಿಮ್ಮ ಮೇನ್ ಡೋರಿಗೆ ಹಾಕೋದಿದ್ರೆ ಇಂಥದ್ದು ಲಾಕ್ ಇದೆ ನೋಡಿ, ಈ ಥರ ಹೆವಿ ಲಾಕ್ ಬರ್ತದೆ. ಇದರಲ್ಲಿ ನಂಬರಿಂಗ್ ಲಾಕ್ ಇದೆ, ಫಿಂಗರ್ ಪ್ರಿಂಟ್ ಇದೆ, ಮತ್ತು ಪಾಸ್ವರ್ಡ್ ಹೇಗೂ ಹೇಳಿದೆ, ಮತ್ತು RFID ಕಾರ್ಡ್ ಹಾಕಿಬಿಟ್ಟು ರನ್ ಮಾಡ್ಬೋದು. ಮತ್ತು ಬೇಕು ಅಂದರೆ ಎಮರ್ಜೆನ್ಸಿ ಕೀ ಸಹ ಇದೆ. ಹೌದು, OTP ಅಲ್ಲಿ ಯಾಕೆ ಅಂತ ಹೇಳಿದರೆ, ಈಗ ಬೈ ಚಾನ್ಸ್ ನೀವು ತಂಬಾಕಿದರೆ, ಹೌದು ನಿಮ್ಮ ಹತ್ರ ಯಾವುದು RFID ಕಾರ್ಡ್ ನಿಮ್ಮ ಕೈಯಲ್ಲಿದೆ, ನಿಮ್ಗೊಂದು ಎಮರ್ಜೆನ್ಸಿಗೆ ಒಂದು ನಿಮ್ಮ ಮನೆಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಒಬ್ಬರಿಗೆ ಒಂದು ಅರ್ಜೆಂಟಿಗೆ ಒಂದು ಮನೆ ಒಳಗೆ ಕಳಿಸ್ಬೇಕು, ಏನೋ ಒಂದು ಅಗತ್ಯ ಉಂಟು, ತುಂಬ ಎಮರ್ಜೆನ್ಸಿ, ನೀವು ಬೇರೆ ಊರಿನಲ್ಲಿದ್ದೀರಿ, ಅವರಿಗೆ ಒಳಗೆ ಕಳಿಸ್ಬೇಕು. ಆಗ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ನೀವು ಒಂದು ಎಮರ್ಜೆನ್ಸಿ ಒಂದು ನಂಬರ್ ಹಾಕಿಬಿಟ್ಟು ಮೆಸೇಜ್ ಕಳಿಸಿ ಸಹ ಇದನ್ನು ಲಾಕನ್ನು ಒಂದು ಸತಿಗೆ ಓಪನ್ ಮಾಡಲಿಕ್ಕೆ ಆಗ್ತದೆ. ಅದು ಆಪ್ಷನ್ ಇದೆ. ಅದೊಂದು ನಿಮಗೆ ಇದೊಂದು ಎಡಿಷ್ನಲ್ ಫೀಚರ್ಸ್. ಇಷ್ಟೆಲ್ಲ ಹೇಳಿದ್ರಿ, ಇದರ ಮೇಂಟೆನೆನ್ಸ್ ಮತ್ತು ಸರ್ವಿಸ್ ಅದು ಹೇಗೆ, ಅದರ ಬಗ್ಗೆ? ಮೇಂಟೆನೆನ್ಸ್ ಮತ್ತು ಸರ್ವಿಸ್ ಎರಡು ಸಹ ನಾವೇ ಹ್ಯಾಂಡಲ್ ಮಾಡ್ತೇವೆ ಸರ್. ಮತ್ತು ಕಂಪನಿಯಿಂದ ವಾರಂಟಿ ಇದೆ ಪ್ರಾಡಕ್ಟಿಗೆ ನಿಮಗೆ. ಕೆಲವುದಕ್ಕೆ 1 ಇಯರ್ ಇದೆ, ಕೆಲವುದಕ್ಕೆ 2 ಇಯರ್ ವಾರಂಟಿ ಇದೆ. ಮತ್ತು ಪ್ರಾಡಕ್ಟ್ ಎಲ್ಲ ನಾವು ನೋಡಿದ್ದೇವೆ, ತುಂಬ ಚೆಂದ ಉಂಟು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಒಳ್ಳೆಯದಿದೆ. ಮತ್ತು ಕಂಪನಿ ಸಹ 2 ಇಯರ್ಸ್ ವಾರಂಟಿ ಕೊಡ್ತಾ ಉಂಟು. ಶೆಟ್ ಅಂತ ಹೇಳಿದರೆ ಯಾವಾಗಲೂ ಒಂದು ವಿಶೇಷ ಕೊಡುಗೆಗಳಿರುತ್ತೆ ಅನ್ನುವಂಥದ್ದು. ಸೊ ಈ ಹೊಸ ಕಾನ್ಸೆಪ್ಟನ್ನು ತಗೊಳ್ಳುವಂಥ ಗ್ರಾಹಕರಿಗೆ ಏನಾದರೂ ಆಫರ್ಸ್, ಕೊಡುಗೆಗಳು? ಅದೇ ಫಸ್ಟ್ ಒಂದು 10 ಕಸ್ಟಮರ್ಸಿಗೆ ಒಂದು 10% ಅಡಿಷ್ನಲ್ಗೆ ಡಿಸ್ಕೌಂಟ್ ಕೊಡುವ ಅಂತ ಹೇಳಿದ್ದೆ. ಅಂದರೆ ಇದು ವ್ಯಾಲ್ಯೂ ಸಹ ತುಂಬ ಸಣ್ಣದು, ಸೊ ಮಾರ್ಜಿನ್ ಸಹ ಸ್ವಲ್ಪ ಬೇಗ ಇರೋದು. ಆದರೂ ಸಹ ಒಂದು ಫಸ್ಟ್ 10 ಕಸ್ಟಮರ್ಸಿಗೆ ಒಂದು ಸ್ವಲ್ಪ ಒಂದು 10% ಡಿಸ್ಕೌಂಟ್ ಕೊಡುವ ಅಂತ ಹೇಳಿದ್ದೆವು. ಮತ್ತು ಇದರಲ್ಲಿ ಇನ್ನೊಂದು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈಗ ಒಂದು ನಮ್ಮ ಗ್ರಾಹಕರಿಗೆ ಈಗ ಈ ಹೊಸ ಪ್ರಾಡಕ್ಟು, ಹೊಸ ಒಂದು ಕಾನ್ಸೆಪ್ಟ್ ಇದ್ದದ್ರಿಂದ ಅವರಿಗೆ ಹೇಗೆ ಇದು ಇರ್ಬೋದು ಅಂತೇಳಿ ಒಂದು ಕುತೂಹಲ ಇರ್ತದೆ. ಮತ್ತು ಪ್ಲಸ್ ಇದು ಹಾಕಿದ್ರೆ ನಂಗೆ ಬೆನಿಫಿಟ್ ಉಂಟಾ ಅಂತೇಳಿ ಅದೂ ಇರ್ತದೆ. ಸೊ ಅದಕ್ಕೆ ನಮ್ಮ ಹತ್ರ ಈಗ ಒಂದು
ಹೊಸತೊಂದು ಕಾನ್ಸೆಪ್ಟ್ ಇದೆ. ಏನಂತ ಹೇಳಿದರೆ, ಈಗ ಯಾವುದಾದ್ರು ಒಂದು ಗ್ರಾಹಕರು ನಂಗೊಂದು ಯೂಸ್ ಮಾಡಿ ನೋಡಬೇಕು ಅಂತ ಹೇಳಿದರೆ, ನಾವು ಅವರಿಗೆ 1 ವಾರವ 10 ದಿವಸಕ್ಕೆ ಅವರಿಗೆ ನಾವು ಫಸ್ಟಿಗೆ ಇನ್ಸ್ಟಾಲ್ ಮಾಡಿ ಅವರಿಗೆ ಡೆಮೋ ಥರ ಅವರಿಗೆ ಹಾಕಿ ಕೊಟ್ಟು ಮತ್ತು ನೀವು ನೋಡಿ ಅಂತ ಹೇಳಿ ಅದು ಒಂದು ಆಪ್ಷನ್ ಇದೆ. ಅಂದರೆ ಹೊಸ ಪ್ರಾಡಕ್ಟ್ ಆದ ಕಾರಣ ನಾವು ಅವರಿಗೊಂದು ಆಪ್ಷನ್ ಕೊಡ್ತಾ ಇದ್ದೇವೆ. ಸೊ ಇದು ನೀವು ಗ್ರಾಹಕರಿಗೆ ಕೊಡ್ತಾ ಇರೋ ಸ್ಪೆಷಲ್ ಆಫರ್ ಇದು. ಎಸ್, ಥ್ಯಾಂಕ್ ಯು. ಅಂದರೆ ಒಂದು ಹೊಸ ಕಾನ್ಸೆಪ್ಟನ್ನು ಪರಿಚಯ ಮಾಡ್ತಾ ಇರುವಂಥದ್ದು, ಜೊತೆಗೆ ಇಷ್ಟೊತ್ತು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ರಿ. ಭದ್ರತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಪ್ರತಿಯೊಬ್ಬರ ಸಮಯ ಉಳಿತಾಯವೂ ಕೂಡ ಇಂದಿನ ದಿನಗಳಲ್ಲಿ ದೊಡ್ಡ ಅಗತ್ಯ ಆಗಿದೆ. ಸೊ ಅದೆಲ್ಲವನ್ನು ಕೂಡ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಪುತ್ತೂರಿಗೆ ಪರಿಚಯಿಸ್ತಾ ಇದ್ದೀರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತಾ, ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ. ವೀಕ್ಷಕರೇ, ಇದು ಶೆಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಇರುವಂಥ ಸದ್ಯದ ಹೊಸ ವಿಷಯ. ನಿರಂತರವಾಗಿ ಹೊಸತನಗಳನ್ನು ಕೊಡ್ತಾ ಬಂದಿರುವಂತಹ ಸಂಸ್ಥೆ ಇದೀಗ ಈ ಆಟೋಮೇಷನ್ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು, ಅದರ ಒಂದು ವೆರೈಟಿ ಪ್ರಾಡಕ್ಟ್ಗಳನ್ನು ಜನರ ಅನುಕೂಲಕ್ಕಾಗಿ ಪರಿಚಯಿಸಿರುವಂಥದ್ದು. ಸೊ ಈಗ ಇದು ಹೊಸ ಬಗೆಯ ಒಂದು ಕಲ್ಪನೆ ಆಗಿರೋದ್ರಿಂದ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡುವ ಜೊತೆಗೆ ಒಂದು ಗ್ರಾಹಕರಿಗೆ ಒಂದು ಸಂಪೂರ್ಣವಾದ ತೃಪ್ತಿ ಸಿಗುವ ತನಕವೂ ಕೂಡ ಸಂಸ್ಥೆ ಅವರ ಜೊತೆಗೆ ಇರುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೊ ಗ್ರಾಹಕರು ಇದು ಹೊಸ ಕಾನ್ಸೆಪ್ಟ್ ಆಗಿದ್ರು ಕೂಡ ಅಷ್ಟೇನು ದುಬಾರಿ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಈ ಒಂದು ಹೊಸ ಬಗೆಯ ಪರಿಕಲ್ಪನೆಯತ್ತ ಜನರು ಮನಸ್ಸು ಮಾಡಲಿ, ಆ ಮೂಲಕ ಇನ್ನೊಂದಷ್ಟು ಜನರ ಬದುಕು ಸುಲಭ ಆಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ. ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.